ವರ್ಕಾಡಿಯಲ್ಲಿ ಹಂದಿಗಳ ಸಾಮೂಹಿಕ ಸಾವು, H1N1 ആതങ്ക, സാർവജനിಕರಲ್ಲಿ ಹೆಚ್ಚಿದ ಭೀತಿ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರ್ಕಾಡಿಯ ಪಾವೂರು ಪೊಯ್ಯ ಪ್ರದೇಶದಲ್ಲಿ ಕಾಡು ಹಂದಿಗಳು ನಿಗೂಢವಾಗಿ ಹಾಗೂ ಸರಣಿಯಾಗಿ ಸಾವನ್ನಪ್ಪುತ್ತಿರುವುದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕಳೆದ 2 ದಿನಗಳ ಅಂತರದಲ್ಲಿ ಈ ಪರಿಸರದಲ್ಲಿ ಸುಮಾರು 10ಕ್ಕೂ ಅಧಿಕ ಕಾಡು ಹಂದಿಗಳು ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಸಾಮಾನ್ಯವಾಗಿ ಇಂತಹ ಸಾವುಗಳು ಜನವಸತಿ ಪ್ರದೇಶದಿಂದ ದೂರವಿರುವ ಕಾಡು ಪ್ರದೇಶಗಳಲ್ಲಿ ನಡೆಯುವುದರಿಂದ ಗಮನಕ್ಕೆ ಬರುವುದಿಲ್ಲ. ಆದರೆ ಪ್ರಸ್ತುತ ಜನನಿಬಿಡ ಹಾಗೂ ಅಂಚಿನ ಪ್ರದೇಶಗಳಲ್ಲಿಯೇ ಹಂದಿಗಳು ಸಾಯುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದೇ ಪ್ರದೇಶದಲ್ಲಿ ಈಗಾಗಲೇ H1N1 ಹಂದಿ ಜ್ವರವು ವ್ಯಾಪಕವಾಗಿ ಹರಡುತ್ತಿದ್ದು, ಈ ಮಾರಕ ಕಾಯಿಲೆಗೆ ತುತ್ತಾಗಿ ಈಗಾಗಲೇ 2 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಈ ಗಂಭೀರ ಪರಿಸ್ಥಿತಿಯ ನಡುವೆಯೇ ಕಾಡು ಹಂದಿಗಳು ಅನಿರೀಕ್ಷಿತವಾಗಿ ಸಾಮೂಹಿಕ ಸಾವನ್ನಪ್ಪುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಗೊಂದಲ ಹಾಗೂ ಭೀತಿಯನ್ನು ಸೃಷ್ಟಿಸಿದೆ. ಹಂದಿಗಳ ಈ ಸರಣಿ ಸಾವುಗಳಿಗೂ ಮತ್ತು ಪ್ರದೇಶದಲ್ಲಿ ಹರಡುತ್ತಿರುವ ಹಂದಿ ಜ್ವರಕ್ಕೂ ನೇರವಾದ ಸಂಬಂಧವಿದೆಯೇ ಎಂಬ ಗಂಭೀರ ಶಂಕೆ ಸ್ಥಳೀಯರಲ್ಲಿ ಮೂಡಿದೆ. ಪ್ರಾಣಿಗಳ ಈ ನಿಗೂಢ ಸಾವಿನ ಹಿಂದಿನ ನೈಜ ಕಾರಣವನ್ನು ಪತ್ತೆ ಹಚ್ಚಲು ಮತ್ತು ರೋಗ ಹರಡುವುದನ್ನು ತಡೆಯಲು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಸತ್ತ ಹಂದಿಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಬೇಕು ಹಾಗೂ ರೋಗ ನಿಯಂತ್ರಣಕ್ಕೆ ತುರ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯ നാഗരികರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ഓർക്കാടി പഞ്ചായത്തിലെ പല സ്ഥലങ്ങളിൽ കാട്ടുപന്നികൾ ചത്തുകൊണ്ടിരിക്കുന്ന ദൃശ്യങ്ങളാണ് കണ്ടുകൊണ്ടിരിക്കുന്നത്. ഏകദേശം 3-4 ദിവസങ്ങളായി 10-ൽ കൂടുതൽ കാട്ടുപന്നികളാണ് ഇവിടെ ചത്ത് കിടന്നു വീണത്. തോട്ടങ്ങളിൽ, റോഡരികളിൽ ഇങ്ങനെ കാട്ടുപന്നികൾ ചത്ത് കാണുന്ന ദൃശ്യങ്ങളാണ് നാട്ടുകാരെ ശ്രദ്ധപ്പെട്ടത്. ഇവിടെ കുറച്ച് ദിവസങ്ങളായി H1N1 കൂടുതൽ വ്യാപിക്കുന്നത് കൊണ്ട് ആൾക്കാരുടെ ജനങ്ങളുടെ ഒരു ഭീതി സൃഷ്ടിക്കുന്നുണ്ട്. അപ്പോൾ ഇതിനുമായി ബന്ധപ്പെട്ട് എന്ത് കാരണം കൊണ്ടാണ് ഈ കാട്ടുപന്നികൾ ചാവുന്നത് എന്നെ കുറിച്ചുള്ള ഒരു അന്വേഷണം ബന്ധപ്പെട്ട അധികൃതർ ചെയ്യണമെന്ന് ആവശ്യപ്പെടുന്നു.